ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ನೇತೃತ್ವದಲ್ಲಿ ವಿವೇಕಾನಂದ ಕಾಲೇಜು ಸ್ವಾಯತ್ತ ಪುತ್ತೂರು ಹಾಗೂ ಪತ್ರಿಕೋದ್ಯಮ ವಿಭಾಗ ಇದರ ಸಹಯೋಗದೊಂದಿಗೆ ನೆಹರು ನಗರ ವಿವೇಕಾನಂದ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ಜುಲೈ 27ರಂದು ಪತ್ರಿಕಾ ದಿನಾಚರಣೆ, ಉಪನ್ಯಾಸ, ಸನ್ಮಾನ ಸಮಾರಂಭ ನಡೆದಿದೆ. ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಜುಬಿನ್ ಮೋಹಪಾತ್ರ ಇವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿ ಸತ್ಯದ ವರದಿಗಳನ್ನು ಪ್ರಕಟಿಸಿದ ಪತ್ರಕರ್ತರು ಹುತಾತ್ಮರಾದ ಘಟನೆಗಳು ನಡೆದಿದೆ. ಸುಳ್ಳು ಸುದ್ದಿಗಳನ್ನು ಹಾಕಿದಾಗ ಸಮಾಜ ಹಾಗೂ ಕುಟುಂಬದ ಮೇಲೆ ಬಹಳ ಪ್ರಭಾವ ಬೀರುತ್ತದೆ. ಜವಾಬ್ದಾರಿಯುತ ಮಾಧ್ಯಮದಿಂದ ಸಮಾಜದ ಹಾಗೂ ರಾಜಕೀಯ ಬದಲಾವಣೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನಮ್ಮ ಹೋರಾಟದಲ್ಲಿ ಎರಡು ಪ್ರಕಾರ ಹೋರಾಟ ಇತ್ತು. ನಾನ್ ವೈಲೆಂಟ್, ವೈಲೆಂಟ್, ಕ್ರಾಂತಿಕಾರಿ ಅಂತ ಹೇಳ್ತೀವಿ, ರಿವಲ್ಯೂಷನರಿ ಸ್ಟ್ರಗಲ್ ಫಾರ್ ಫ್ರೀಡಮ್ ಅಂತ. ಅದು ಹುಟ್ಟೋದು ಅಮೃತ ಬಜಾರ್ ಪತ್ರಿಕಾದಿಂದ. ಇಬ್ಬರು ಅಣ್ಣ ತಮ್ಮ, ಬೆಂಗಾಲ್, ಫ್ರಮ್ ವೆಸ್ಟ್ ಬೆಂಗಾಲ್, ಘೋಷ್ ಬ್ರದರ್ಸ್ ಅಂತ ಹೇಳ್ತೀವಿ ಅವರಿಗೆ. ಶಿಶಿರ್ ಘೋಷ್, ಮಿಹಿರ್ ಘೋಷ್ ಅನ್ಸುತ್ತೆ, ನಾಟ್ ವೆರಿ ಕ್ಲಿಯರ್ ಆನ್ ದಿ ಫಸ್ಟ್ ಹೆಸರು ಏನು, ಬಟ್ ಘೋಷ್ ಬ್ರದರ್ಸ್ ಅವರು ಸ್ಟಾರ್ಟ್ ಮಾಡಿದರು ಅಮೃತ ಬಜಾರ್ ಪತ್ರಿಕಾ. ಅದು ಎಷ್ಟು ಒಂದು ಪ್ರಭಾವಶಾಲಿಯಾಗಿ ಎಷ್ಟು ಪ್ರಸಿದ್ಧ ಫೇಮಸ್ ಆಗಿತ್ತು ಅಂತ ಹೇಳಿದರೆ, ಬ್ರಿಟಿಷ್ ಸಾಮ್ರಾಜ್ಯ, ಲಾರ್ಡ್ ಕರ್ಜನ್ ವಾಸ್ ದಿ ಗವರ್ಮೆಂಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಲಾರ್ಡ್ ಕರ್ಜನ್. ಅವರು ಸ್ವಲ್ಪ ನಮ್ಮ ದೇಶಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಇಂಡಿಯನ್ಸ್ ಅಂದರೆ ಒಂದು ನಾವೇ ಸ್ವಲ್ಪ ತುಚ್ಛ, ನಾವೇ ಇನ್ಫೀರಿಯರ್ ಅಂತ ಅವರು ಅಂದ್ಕೊಳ್ತಾ ಇದ್ರು. ಸೊ ಹಿ ವಾಸ್ ಸರ್ಪ್ರೈಸ್ಡ್, ಅವರು ಆಶ್ಚರ್ಯಗೊಂಡಿದ್ದ ಇದು ಅಮೃತ ಬಜಾರ್ ಪತ್ರಿಕಾದು ಪ್ರಭಾವ ನೋಡಿ. ಸೊ ಒಂದು ಸ್ಪೆಸಿಫಿಕ್ ಕಾನೂನು ತೊಗೊಂಡು ಬಂದರು, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್. ಕೇಳಿದಿರಾ? ಬರ್ಕೊಳ್ಳಿ, ದೀಸ್ ಆರ್ ಥಿಂಗ್ಸ್ ಯು ಶುಡ್ ನೋ ಬಿಂಗ್ ಜರ್ನಲಿಸಮ್ ಸ್ಟೂಡೆಂಟ್ಸ್. ಸೊ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ತೊಗೊಂಡು ಬಂದು ನಮ್ಮ ಭಾರತ ದೇಶದಲ್ಲಿ ಮಾಧ್ಯಮದು, ಪತ್ರಕಾರಿತರದ್ದು, ಪ್ರೆಸ್ಸು, ಪ್ರಿಂಟ್ ಮೀಡಿಯಾದು ಪ್ರಗತಿ ಆಗಬಾರ್ದು, ಅಭಿವೃದ್ಧಿ ಆಗಬಾರ್ದು ಅಂತ ಪ್ಲ್ಯಾನ್ ಮಾಡಿಕೊಂಡು, ಯೋಜನೆ ಮಾಡಿಕೊಂಡು ಆ ಆ್ಯಕ್ಟ್ ತೊಗೊಂಡು ಬಂದ. ಆದರೂ ಕೂಡ ನಮ್ಮ ಆವಾಗ ಸಮಯದ್ದು ನಮ್ಮ ಪತ್ರಕಾರಿತರು ನಿಲ್ಲಿಸಲಿಲ್ಲ. ದೇ ಕಂಟಿನ್ಯೂಡ್ ದೇರ್ ಗುಡ್ ವರ್ಕ್. ಮತ್ತು ನಾವೇ ಅದು ಫಲ ನೋಡಿದ್ದೀವಿ. 1947ರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿತು. ಸೊ ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಇಸ್, ತುಂಬ ದೊಡ್ಡವರು ಕರಿಯರ್ ಶುರು ಮಾಡಿದ್ರು. ಮಹಾತ್ಮ ಗಾಂಧಿ, ದೇಶಪಿತ ಮಹಾತ್ಮ ಗಾಂಧಿ, ಇಡೀ ಪ್ರಪಂಚದಲ್ಲಿ ಹೆಸರು ಹೊಂದಿರುವ ಮಹಾತ್ಮ ಗಾಂಧಿ, ಹಿ ಸ್ಟಾರ್ಟೆಡ್ ಆಸ್ ಎ ಅಡ್ವೊಕೇಟ್ ಆ್ಯಂಡ್ ಎ ಜರ್ನಲಿಸ್ಟ್. ಅವರದ್ದು ಫೇಮ್ ಸಿಕ್ಕಿತ್ತು, ಅವರ ಪೊಲಿಟಿಕಲ್ ಕರಿಯರ್ದು ಇದು ಶುರುವಾಯಿತು ಫ್ರಮ್ ಜರ್ನಲಿಸಮ್, ಪತ್ರಕರ್ತರದಿಂದ. ಸೊ ಪ್ರಿಂಟ್ ಮೀಡಿಯಾ ಆಗಲಿ, ನಮ್ಮ ಇವರು ಹೇಳಿದರು ಜಸ್ಟ್ ಈಗ ಅವರ ಓಪನಿಂಗ್ ರಿಮಾರ್ಕ್ಸ್ಗಳಲ್ಲಿ, ಈಗ ಬರೀ ಪ್ರಿಂಟ್ ಮೀಡಿಯಾ ಇಲ್ಲ, ಈಗ ನಾವೇ ಒಂದು ಹೊಸ ಏಜ್ಗೆ ಬಂದುಬಿಟ್ಟಿದ್ದೀವಿ. ಪ್ರಿಂಟ್ ಮೀಡಿಯಾ ಇದೆ, ನಮ್ಮ ಹತ್ತಿರ ದೃಶ್ಯ ಮಾಧ್ಯಮ ಅಂತ ಹೇಳ್ತೀವಿ, ವಿಜುವಲ್ ಮೀಡಿಯಾ ಇದೆ, ಆನ್ ಡಿಮಾಂಡ್ OTT ಮಾಧ್ಯಮ ಇದ್ದಾವೆ, ಡಿಜಿಟಲ್ ಮಾಧ್ಯಮ ಇದ್ದಾವೆ, ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ, ಸೋಷಿಯಲ್ ನೆಟ್ವರ್ಕ್ ಅಂತ ಹೇಳ್ತೀವಿ, ಅದು ಕೂಡ ಇದೆ. ಸೊ ಇವತ್ತಿನ ದಿನದಲ್ಲಿ ಮೀಡಿಯಾ ಆವಾಗ ಎಷ್ಟು ಒಂದು ಶಕ್ತಿಶಾಲಿ, ಪ್ರಭಾವಶಾಲಿ, ಪ್ರಬಲ ಇತ್ತು, ಈಗಾಗಲೇ ದಿನದಲ್ಲಿ ನಾವು ನೋಡಿದ್ರೆ ಅದು ಒಂದು 10 ಪಟ್ಟು ಪ್ರಭಾವಶಾಲಿ ಆಗಿದೆ ನಮ್ಮ ಮೀಡಿಯಾ. ಪತ್ರಿಕಾ ದಿನಾಚರಣೆಯಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಗೌರವ ಸಲಹೆಗಾರರಾದ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಪ್ರೊಫೆಸರ್ ವಿ.ಬಿ. ಅರ್ತಿಕಜಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರೊಫೆಸರ್ ವಿ.ಬಿ. ಅರ್ತಿಕಜಿಯವರನ್ನ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಡಾಕ್ಟರ್ ಯುಪಿ ಶಿವಾನಂದರು ಸನ್ಮಾನಿಸಿ ಬಳಿಕ ಮಾತನಾಡಿ, ಸುಳ್ಯ, ಪುತ್ತೂರು ಮತ್ತು ಬೆಳ್ತಂಗಡಿಯ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕಳೆದ 40 ವರ್ಷಗಳಿಂದ ಬರೆಯುತ್ತಿದ್ದೇನೆ. ಸನ್ಮಾನಿತ ಪ್ರೊಫೆಸರ್ ಅರ್ತಿಕಜಿಯವರು ಕೂಡ ಪತ್ರಿಕಾ ಜೀವನದಲ್ಲಿ 40 ವರ್ಷದ ಅನುಭವವನ್ನು ಹೊಂದಿರುವುದು ಕಾಕತಾಳೀಯ. ಓರ್ವ ವೈದ್ಯನಾಗಿದ್ದ ನಾನು ಭ್ರಷ್ಟಾಚಾರದ ವಿರುದ್ಧ 40 ವರ್ಷದ ಹಿಂದೆಯೇ ಹೋರಾಟ ನಡೆಸಿ ಪತ್ರಿಕೆ ಪ್ರಾರಂಭಿಸಿ ಈಗಲೂ ಹೋರಾಟವನ್ನ ಮಾಡುತ್ತಿದ್ದೇನೆ ಎಂದರು. ಒಬ್ಬ ನಿರಂತರ 15 ವರ್ಷ ಬರೀತಾನೆ ಅಂತಿದ್ರೆ ಎಷ್ಟು ಕಷ್ಟ ಉಂಟು ಅದಕ್ಕೆ. ನಮಗೆ ದಿನ ಬರಿಬೇಕು. ಅದರೊಟ್ಟಿಗೆ ನಗೆ ಮುಂಚೆ ಅವ್ರದ್ದು ಹೆಚ್ಚು ಕಡಿಮೆ 4 ವರ್ಷ ಆಗ್ತಾ ಬಂತು. ಅದರೊಟ್ಟಿಗೆ ಕಥಾರಶ್ಮಿ, ಅದು 3-4 ವರ್ಷ ಆಯಿತು. ಅದು ಬೇರೆ ಬೇರೆ ಪತ್ರಿಕೆ ಬರೀತಾಯಿದ್ರು. ಹೇಳಿದೆ, ನೀವು ನಮಗೆ ಬರೀರಿ, ನಮ್ಮ ಊರಿನ ವಿಷಯ, ನಮ್ಮ ಊರಿಗೆ ಬೇಕಾದಂತೆ ಬರೀರಿ. ಈ ಲೇಖನದಿಂದ ನಾನು ಹೇಳಬಲ್ಲೆ, ನಮ್ಮ ಓದುಗರ ಸಂಖ್ಯೆ ಜಾಸ್ತಿ ಆಗಿ. ನಾನು ದಿನ ಓದ್ತೇನೆ, ಒಬ್ಬ ಓದುಗ ನಾನೇ, ದಿನ ನನ್ನ ಪತ್ರಿಕೆ ಓದ್ತೇನೆ, ನನ್ನ ಮನೆಯಲ್ಲಿ ಕೂಡ ಓದಲಿಕ್ಕೆ ಹೇಳ್ತೇನೆ. ಹಾಗೆ 2 ಓದುಗರು ಉಂಟೆ ನಿಮಗೆ, ಹಾಗೆ 2 ಓದುಗರು ಉಂಟು. ಹಾಗೆ ಇದರೆಲ್ಲ ಈಗ ಅದಕ್ಕೆ ಒಂದು ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಅವ್ರಿಗೆ ನಾನು ಅವರ ಆಶೀರ್ವಾದ ತಗೊಂಡೆ. ಯಾಕೆ ಇಷ್ಟು ಚೇತನ ಇದೆ ಅಲ್ಲ, ನಮ್ಗೆ ಗೊತ್ತುಂಟು. ಈಗಲೇ ನಮ್ಮ ವಯಸ್ಸಾಗಿದೆ, ನಮಗೆ ಹೆಚ್ಚು ವಯಸ್ಸು ಅವರಿಗೆ ಆಗಿದೆ, ನಮಗೀಗ ಮರೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಆರ್ಥಿಕ ಜೀವನ ನೆನಪಿಟ್ಟು ಬರೀತಾ ಇದ್ದಾರೆ, ಅದು ಒಂದು. ಆದರೆ ಅವರಿಗೆ ಸನ್ಮಾನ ಮಾಡೋ ನನಗೆ ಸಂತೋಷದ ವಿಚಾರ. ಯಾಕೆಂದರೆ ನಮ್ಮ ಪತ್ರಿಕೆ ಬೆಳೀಲಿಕ್ಕೆ ಕೂಡ ಅವರ ಕಾರಣಕರ್ತರು. ಅವತ್ತಿಂದ ಇವತ್ತಿನವರೆಗೆ ಯಾವುದೇ ಬೆಳಿಗ್ಗೆ 5 ಗಂಟೆ ಬರ್ತಿದ್ರು ಅವ್ರು ಮೊದಲು.
ನಮ್ಮ ಸ್ಟಾಲ್ ಇತ್ತು. 5 ಗಂಟೆಗೆ ಬಂದು ಪತ್ರಿಕೆ ತೊಗೊಂಡು ಹೋಗ್ತಿದ್ರು. ಒಂದು ಪತ್ರಿಕೆ ಲೇಟಾದರೆ ಬೈತಿದ್ರು, ನೀವು ಪತ್ರಿಕೆ ಬರಲಿಲ್ಲ ಯಾಕೆ ಅಂತ. ಮತ್ತೆ ತಿರುಗಿ ಮನೆಗೆ ಹೋಗ್ತಿದ್ರು. ನಾವು ಮತ್ತೆ ಪತ್ರಿಕೆ ಮನೆಗೆ ಮುಟ್ಟಿಸಿದ್ದೇವೆ. ಅಂದರೆ ಅಷ್ಟು ಅಭಿಮಾನ ಬಂದು ಪತ್ರಿಕೆ ತಗೊಂಡು ಹೋಗುವಂಥದ್ದು. ಈಗಲೂ ಕೂಡ ಅವರ ಪತ್ರಿಕೆ ಒಂದು ಕಳಿಸ್ತಾ ಇರ್ತೇವೆ ನಾನು. ಯಾಕೆಂದರೆ ಪತ್ರಿಕೆಯ ಒಂದು ಗುಣಮಟ್ಟವನ್ನು ಕೂಡ ಮಾತಾಡ್ತಾರೆ. ನನ್ನ ಪತ್ರಿಕೆ ಸರಿ ಬರೆದ್ರೆ ಫಸ್ಟ್ ಹೇಳುವವರು ಅವ್ರಿಗೆ, ಒಳ್ಳೆಯದು ಬಂದರೆ ಹೇಳುವವರು ಅವ್ರಿಗೆ. ಅದಕ್ಕಾಗಿ ಒಂದು ಇವತ್ತಿನ ಸನ್ಮಾನದ ವಿಷಯದಲ್ಲಿ ಅವರ ಬಗ್ಗೆ ಭಾಳ ನನ್ನ ಗೌರವಪೂರ್ವಕವಾದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಅರ್ತಿಕೇಳಿಯವರು. ಇನ್ನೊಂದು ವಿಚಾರ, ನಾನು 40 ವರ್ಷಗಳ ಹಿಂದೆ ನಾನು ಯಾವುದೇ ವೇದಿಕೆಗೆ ಹೋದರೂ ಪತ್ರಿಕೆ ನ್ಯೂಸಿಗೆ ಬಿಟ್ಟಿದ್ದೇನೆ. ಅದು ಲೇಖನಗಳು ಬೇರೆ ಇರ್ತದೆ. ಈಗ ಪೂರ್ಣ ಅದರಿಂದ ಹೊರಗೆ ಬರ್ತಾ ಇರೋದು ನಾನು ಆಂದೋಲನದ ವಿಚಾರದ ಬಿಟ್ಟರೆ ನ್ಯೂಸ್ಗಳ ಕಡೆ ನಾನು ಹೆಚ್ಚು ಗಮನ ಕೊಡೋದಿಲ್ಲ. ನ್ಯೂಸನ್ನು ಜನಗಳೇ ಕೊಡ್ತೇನೆ. ನನ್ನಲ್ಲಿ ಇಷ್ಟು ವರ್ಷ ತರಬೇತಿ ಆದ ಹುಡುಗರಿದ್ದಾರೆ, ಅವ್ರು ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಸಂತೋಷ್ ಶಾಂತಿನಗರಲ್ಲಿದ್ದಾರೆ, ಅವರು ಬೆಳ್ತಂಗಡಿಯ ಎಡಿಟರ್ ಆಗಿದ್ದಾರೆ. ಈಗ ನಾನು 40 ವರ್ಷಕ್ಕೆ ಮುಂದೆ ಪತ್ರಿಕೆ ಮಾಡಿದ್ದಕ್ಕೆ ತುಂಬ ಜನ, ನಾನು ಡಾಕ್ಟ್ರಾಗಿ ಬಂದವ, ನಿಮಗೆ ನಾನು ಕೂಡ ಜರ್ನಲಿಸಮ್ ಕಲ್ತದಲ್ಲ, ನಾನು ವೈದ್ಯ ಕಲ್ತದ್ದು, ಪತ್ರಿಕೆ ಉದ್ಯೋಗ ಬಂದೆ. 40 ವರ್ಷಕ್ಕೆ ಮೊದಲು ಪತ್ರಿಕೆ ಮಾಡಿದ್ದು ಲಂಚ ಭ್ರಷ್ಟಾಚಾರದ ವಿರುದ್ಧ ಒಂದು ಆಂದೋಲನದಿಂದ. ನಿಕ್ಕಳದು ಈಗಲೂ ಲಂಚ ಭ್ರಷ್ಟಾಚಾರ ವಿರುದ್ಧ ಎಂತಕ್ಕೆ ಪತ್ರಿಕೆ ಮಾಡಿದೆ. ಅದಕ್ಕೆ ಒಂದು ಕಾಂಬ್ಳೆ ಅಂತ ಒಬ್ಬ ಭ್ರಷ್ಟಾಚಾರ ಅವನ ಪತ್ರಿಕೆ ದಾನ ಮಾಡಿ ಸಾರ್ವಜನಿಕ ವೋಟ್ ಹಾಕಿ ಅವನ ಪತ್ರಿಕೆ ದಾನ ಮಾಡಿ ಅದರ ಮೇಲೆ ತುಂಬ ಕೇಸ್ಗಳಾಗಿ ಮೇಲೆ ತುಂಬ ಅದರೊಳಗೆ ಓಟಿಗೆ ಹೋಗಿ ನಿಂತು ಅದು ರಕ್ಷಣೆ ಪಡೆದು ನಾನು ಪತ್ರಿಕೆ ಪ್ರಾರಂಭ ಮಾಡಿದ್ದೆ. ಇದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್, ಬಳಕೆದಾರ ಹಕ್ಕುಗಳ ರಕ್ಷಣೆಗಾಗಿ ಮಾಡಿದ ಪತ್ರಿಕೆ. ಆದರೆ ಪತ್ರಿಕೆಯಿಂದ ಹೊರಗೆ ಬಂದೆ ನಾನು, ಅದನ್ನು ಬಿಡಲಿಲ್ಲ. ಯಾಕೆಂದರೆ ಅದು ಆಂದೋಲನ ಈಗ ತಿಳ್ಕೊಂಡಿದ್ದೇನೆ. ಹಾಗೆ ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಇವತ್ತು ನನ್ನೊಟ್ಟಿಗಿದೆ. ಅದರೊಟ್ಟಿಗೆ ಹಲವು ಸಾಮಾಜಿಕ ಆಂದೋಲನ ತಗೊಂಡಿದ್ದೇನೆ. ನನ್ನ ಪತ್ರಿಕೆ ಆಗಿನ ಬಳಿಲ್ಲ. ನಾವು ಬಲಾತ್ಕಾರದ ಬಂದಿನ ಬಗ್ಗೆ, ಬಲಾತ್ಕಾರದ ಬಂದು ಜನಗಳಿಗೆ ಬೇಡದ್ದು ವಿಷಯ ತೊಂದರೆ, ಅದರ ಬಿದ್ದು ಹೋರಾಟ ಮಾಡಿದೆವು. ತುಂಬ ಜನ ವಿರೋಧಿಗಳಾಗಿದ್ದಾರೆ. ಅವರ ಹತ್ತಲ್ಲಿ ಬಲಾತ್ಕಾರದ ಬಂದದ್ದು ಪಕ್ಷಕ್ಕೆ, ಜಾತಿಗ, ಧರ್ಮಕ್ಕೆ ಅಂತ ಇರ್ತಿತ್ತು. ಆದರೆ ಚಕ್ರ ತಿರುಗಿದಾಗ ಗೊತ್ತಾಗಿದೆ ಪಕ್ಷ ಚೇಂಜ್ ಆಗ್ತಾಯಿತ್ತು. ಇವರ ಪಕ್ಷ ಮಾಡುವಾಗ ನಾವು ವಿರೋಧ ಮಾಡಿದಾಗ ಆ ಪಕ್ಷ ಆಡಳಿತ ಬಂದು ನಾವು ಬಲಾತ್ಕಾರದ ಬಂದು ವಿರೋಧ ಎಂಬುದಾಗಲಿತ್ತು. ಜನಗಳೇ ಆಯಿತು, ಹಾಗಾದರೆ ಇದು ಬಲಾತ್ಕಾರ ನಮಗೆ ಆಗಿ ಅಂಥ ವಿಷಯಗಳಲ್ಲಿ ಸಾಮಾಜಿಕ ಜಾಲತಾಣಗಳ ದುರುಪಯೋಗದ ವಿರುದ್ಧ ಭಾಳ ಆಂದೋಲನ ಮಾಡಿ ಪತ್ರಿಕೆ ಮಾಡೋದಕ್ಕಿಂತ ಹೆಚ್ಚು ಸಮಸ್ಯೆ ನನಗೆ ಈ ಆಂದೋಲನಗಳನ್ನು ಜನಪರವನ್ನು ತಗೊಂಡು ಹೋಗೋದೇ ಸಮಸ್ಯೆ. ಅದು ಪತ್ರಿಕೆ ನನಗೆ ಎಂದೂ ಯಾರೊಟ್ಟಿಗೆ ಸಮಸ್ಯೆ ಆಗಲಿಲ್ಲ. ಸುಳ್ಯ ಪುತ್ತೂರು ಬೆಳ್ತಂಗಡಿಯಲ್ಲಿ ನನ್ನ ವರದಿಯ ಮೇಲೆ ಇವತ್ತಿನವರೆಗೆ ಒಂದು ಅಸಮಾಧಾನ ನಮ್ಮಲ್ಲಿಲ್ಲ. ಯಾಕೆಂದರೆ ನಾವು ಪತ್ರಿಕೆ ನ್ಯೂಸ್ ಬರೀತೇವೆ, ನಾವು ಜನರಲ್ ನ್ಯೂಸ್ ಹಾಕ್ತೇವೆ, ನಿಷ್ಪಕ್ಷಪಾತ ಬರೀತೇವೆ. ತಪ್ಪಿದರೆ ಕ್ಷಮೆ ಕೇಳ್ತೇವೆ. ನಾವು ಯಾವಾಗಲೂ ಹೇಳೋದುಂಟು, ನಾವು ಬರೆದ ನ್ಯೂಸಿನಲ್ಲಿ ಯಾರು ಕ್ಷಮೆಗೆ ತಪ್ಪು ತೋರಿಸಿದರೆ ಯಾರು ಕೇಳೋದು ಬೇಡ, ಅದನ್ನು ವಿಷಾದ ವ್ಯಕ್ತಪಡಿಸ್ತೇನೆ. ಪತ್ರಿಕೆ ನನ್ನದಲ್ಲ, ನಾನು ನ್ಯೂಸ್ ಬರೆಯೋದು, ನಿಮ್ಮದು ಓದುಗರದು. ತಪ್ಪು ತೋರಿಸಿಕೊಡಿ ಅಂತ ಇವಾಗಲೂ ಹೇಳ್ತೇವೆ, ಆವತ್ತು ಹೇಳ್ತೇವೆ. ಇವತ್ತಿನ 40 ವರ್ಷದ ನನ್ನ ಪತ್ರಿಕೆಯನ್ನು ಕೂಡ ಇವಾಗಲೇ ಗುರುತಿಸಿದ್ರು ಕೂಡ ಕ್ಷಮೆ ಕೇಳ್ತೇವೆ ಅಂತ ಅದನ್ನು ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜರಿದ್ದಾರೆ, ಅವರ ಗಮನಕ್ಕೆ ದಿನ ತರ್ತೇವೆ. ನಾವು ಯಾವುದೂ ವಿರೋಧ ಮಾಡ್ತೀರಿ ಯಾಕೆ, ಪತ್ರಿಕೆಯಲ್ಲಿ ಬಂದರೆ ತೋರಿಸಿಕೊಡಿ, ವಿರೋಧ ಇದ್ದರೆ ನಮಗೆ ತೋರಿಸ್ಕೊಡಿ, ಜನಗಳು ನಮ್ಮ ಒಪ್ಪಿದ್ದಾರೆ. ಹಾಗೆ ಅದರೊಟ್ಟಿಗೆ ಇವತ್ತಿನ ಆಂದೋಲನ ಮುಂದಿಸ್ಕೊಂಡು ಹೋಗ್ತೇನೆ. ಆಗಸ್ಟ್ 15 ನಡೆದಿದೆ. ಆಗಸ್ಟ್ 15ಕ್ಕೆ ಅದನ್ನು ಭ್ರಷ್ಟಾಚಾರ ಮುಕ್ತ ದಿನ ಘೋಷಣೆ ಮಾಡಿ ಅಂತ ಹೇಳಿದ್ದೇನೆ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ರಾಮದಾಸ್ ಶೆಟ್ಟಿ ಬಿಟ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಇವರು, ನಮ್ಮ ಸಂಘದಲ್ಲಿ ವಿವಿಧ ಪತ್ರಿಕೆ, ಟಿವಿ ಮತ್ತು ವೆಬ್ ಮಾಧ್ಯಮದ ವರದಿಗಾರರು ಸದಸ್ಯರಾಗಿದ್ದಾರೆ. ಈ ಸದಸ್ಯರಿಗೆ ಕಾರ್ಯನಿರ್ವಹಿಸಲು ಸ್ಥಳದ ಅವಶ್ಯಕತೆ ಇದೆ. ಹಾಗಾಗಿ ಪತ್ರಿಕಾ ಭವನದಲ್ಲಿ ನಮ್ಮ ಯೂನಿಯನ್ ಸದಸ್ಯರಿಗೆ ಮಾತ್ರವಲ್ಲದೆ ಎಲ್ಲಾ ಪತ್ರಕರ್ತರ ಸಂಘದವರಿಗೂ ಸಮಾನ ಅವಕಾಶ ಸಿಗಬೇಕಾಗಿದೆ ಎಂದರು. ಇಲ್ಲಿ ಜರ್ನಲಿಸಮ್ನ ಒಂದು 60 ಮಕ್ಕಳಿದ್ದಾರೆ ಅಂತ ಭವ್ಯಡಮ್ ತಿಳಿಸಿದರು. ಪುತ್ತೂರು ತಾಲೂಕು ಜರ್ನಲಿಸ್ಟ್ ಯೂನಿಯನ್ನ ಪರವಾಗಿ ಅವರಿಗೆ ನಮ್ಮದೇ ಆದ ಕೆಲವು ಸಂಸ್ಥೆಗಳಿವೆ. ಕಹಳೆ ನ್ಯೂಸ್ ಇರ್ಬೋದು, ಅಥವಾ ಸುದ್ದಿ ಚಾನೆಲ್ ಇರ್ಬೋದು, VTV ಇರ್ಬೋದು. ಯಾವ ಸಮಯದಲ್ಲೂ ಬಂದು ನಮ್ಮ ಕಚೇರಿಯಲ್ಲಿ ನಿಮಗೆ ಬೇಕಾದಂತಹ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಮ್ಮ ಕಚೇರಿಗೆ ನೀವು ಬರ್ಬೋದು. ಹೀಗೆ ಮುಕ್ತ ಅವಕಾಶವನ್ನು ಜರ್ನಲಿಸ್ಟ್ ಯೂನಿಯನ್ನ ಪರವಾಗಿ ಕೊಡ್ತೇನೆ. ನೀವು ನಮಗೆ ತಿಳಿಸಿ, ನಮ್ಮಿಂದ ಆಗುವ ಎಲ್ಲ ಸಹಕಾರವನ್ನು ಮತ್ತು ನಿಮಗೆ ಮುಂಬರುವ ನಿಮ್ಮ ಒಳ್ಳೆಯ ಒಂದು ಪತ್ರಿಕೋದ್ಯಮದ ಪ್ರತಿನಿಧಿ ಆಗುವಂತಹ ಅವಕಾಶವನ್ನು ನಮ್ಮಿಂದ ಆಗುವ ಮಟ್ಟಿನಲ್ಲಿ ನಾವು ನಿಮಗೆ ಸಹಕಾರವನ್ನು ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಜರ್ನಲಿಸ್ಟ್ ಯೂನಿಯನ್ನ ಅನೇಕ ಸವಾಲುಗಳಿವೆ. ಈಗಾಗಲೇ ನಮ್ಮ ಆತ್ಮೀಯರಾದ ಸಂತೋಷ್ ಅವರು ಹೇಳಿದರು, ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ನಮ್ಮ ಕಚೇರಿಯಲ್ಲಿ ನಮಗೆ ಅಲ್ಲಿ ಅವಕಾಶ ಇಲ್ಲ. ಮುಂದಿನ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನ ಜರ್ನಲಿಸ್ಟ್ ಯೂನಿಯನ್ನ ಮೊದಲ ಹೆಜ್ಜೆ ನಮ್ಮ ಹೋರಾಟದ ಮತ್ತೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಲ್ಲಿಗೆ ನಮ್ಮ ಹೋರಾಟಗಳ ಇನ್ನೊಂದು ಕೆಲವಷ್ಟು ಹೋರಾಟಗಳ ಪಟ್ಟಿಯಲ್ಲಿ ಇನ್ನೂ ಕೆಲವು ಇದೆ. ಅದನ್ನು ಮುಂದಿನ ಹೆಜ್ಜೆಯನ್ನು
ಹೆಜ್ಜೆಯನ್ನು ಹಾಕ್ತಾ ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಪತ್ರಕರ್ತರಿಗೆ ಸಿಗುವಂತಹ ಸರ್ಕಾರದ ಸವಲತ್ತುಗಳನ್ನು ಕೂಡ ಮತ್ತು ಇನ್ಶೂರೆನ್ಸ್ಗಳನ್ನು ಕೂಡ ನಾವು ಜಿಲ್ಲಾ ಸಹಯೋಗದೊಂದಿಗೆ ಅದಕ್ಕೆ ಬೇಕಾಗುವಂಥ ಹೋರಾಟವನ್ನು ನಡೆಸಲಿಕ್ಕೆ ಸಿದ್ಧರಿದ್ದೇವೆ. ದಕ್ಷಿಣ ಕನ್ನಡ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರಾನಾಥ ಗಟ್ಟಿ ಕಾಪಿಕಾಡು ಮಾತನಾಡಿ, ನಕಾರಾತ್ಮಕ ಲೇಖನಗಳನ್ನು ಓದುಗರು ಓದುವುದು ಕಡಿಮೆ ಮಾಡಿದಾಗ ಮತ್ತು ಸಕಾರಾತ್ಮಕ ಲೇಖನಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಂಡಾಗ ಸಮಾಜದ ಸ್ವಾಸ್ಥ್ಯ ಉಳಿಯುತ್ತದೆ ಎಂದರು. ಪುತ್ತೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೂ ತುಳುವಿನಲ್ಲಿ ಒಳ್ಳೆಯ ಡಾಕ್ಯುಮೆಂಟರಿ ಮಾಡುವವರಿಗೆ, ಪುಸ್ತಕ ಪ್ರಕಟಿಸುವವರಿಗೆ ತುಳು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ನಗದು ನೀಡುತ್ತದೆ ಎಂದು ಹೇಳಿ, ಬಳಿಕ ಪತ್ರಿಕೋದ್ಯಮದ ಉಗಮ, ನಡೆದು ಬಂದ ಹಾದಿಯ ಬಗ್ಗೆ ವಿವರಿಸಿದರು. ತುಳು ಅಕಾಡೆಮಿಯ ಅಧ್ಯಕ್ಷನ ನೆಲೆಯಲ್ಲಿ ನಾನು ನಿಮಗೆ ಜರ್ನಲಿಸಂ ವಿದ್ಯಾರ್ಥಿಗಳಿಗೆ ಒಂದು ಪ್ರಕಟಣೆ, ಏನಾದರೂ ನಿಮ್ಮ ಈ ಪ್ರಾಂತ್ಯದ, ಈ ಪ್ರದೇಶದ ಪುತ್ತೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ, ನೀವು ತುಳುವಿಗೆ ಸಂಬಂಧಪಟ್ಟ ಹಾಗೆ ಅಥವಾ ತುಳುವಿಗೆ ಸ್ವಲ್ಪ ಕನೆಕ್ಟೆಡ್ ಆಗಿರುವ ಹಾಗೆ ಒಂದು ಒಳ್ಳೆಯ ಡಾಕ್ಯುಮೆಂಟರಿ ಮಾಡುವುದಿದ್ದರೆ ನಾವು ಅಕಾಡೆಮಿಯಿಂದ ಒಂದು ಫೆಲೋಶಿಪ್ ಕೊಡ್ತೇವೆ ನಿಮಗೆ. ಅಥವಾ ಒಂದು ಸಣ್ಣ ಒಂದು ಪುಸ್ತಿಕೆಯನ್ನು ಪ್ರಕಟಿಸಲಿಕ್ಕೆ ನೀವು ಮನಸ್ಸು ಮಾಡಿದ್ದೆ ಆದರೆ ಅದಕ್ಕೂ ಒಂದು ಸಣ್ಣ ಫೆಲೋಶಿಪ್ಪನ್ನು ಕೊಡ್ತೇವೆ ನಿಮ್ಮ ಶಿಕ್ಷಕರ ಮೂಲಕ ಅಥವಾ ನಮ್ಮ ಪತ್ರ ಸಂಘದ ಪದಾಧಿಕಾರಿಗಳಿದ್ದಾರೆ, ಆ ಮೂಲಕ ನೀವು ಅಕಾಡೆಮಿಯನ್ನು ಸಂಪರ್ಕ ಮಾಡಬಹುದು. 1843ರಲ್ಲಿ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಹುಟ್ಟಿಕೊಂಡಂಥ ದಿನ ಜುಲೈ 1ರಂದು. ಅದು ಮಂಗಳೂರಿನ ಬಲ್ಮಠದಲ್ಲಿ ಭಾಷಲ್ ಮಿಷನ್ನ ಕಲ್ಲಚ್ಚಿನ ಲಿಥೋಗ್ರಫಿ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಸೃಷ್ಟಿಯಾದ ದಿವಸ. ಅರ್ಮನ್ ಮೋಗ್ಲಿಂಗ್ ಅವರು ಆ ಕಾಲದಲ್ಲಿ ಒಂದು 8 ಜನ ಮಿಷನರಿಗಳು ಇವತ್ತಿನ ಸ್ವಿಟ್ಜರ್ಲ್ಯಾಂಡ್, ಅವತ್ತು ಜರ್ಮನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಆ ಪ್ರಾಂತ್ಯದಿಂದ ಭಾಷೆಯಿಂದ ಬರ್ತಾರೆ. ಜೊತೆಯಾಗಿ ಬರುವಾಗ ಗುಂಡರ್ಟ್, ಮೆನ್ನರ್, ಬರ್ನೆಲ್, ಆಮೇಲೆ ಕಿಟ್ಟೆಲ್, ಆಮೇಲೆ ಮೋಗ್ಲಿಂಗ್ ಇವರೆಲ್ಲ ಜೊತೆಯಾಗಿ ಬರುವಂಥದ್ದು ಮತ್ತು ಕನ್ನಡ ನಾಡಿಗೆ ಭಾರಿ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಮೋಗ್ಲಿಂಗ್ ಕೇವಲ ಒಂದು ಮಂಗಳೂರು ಸಮಾಚಾರವನ್ನು ಮಾತ್ರ ಹುಟ್ಟುಹಾಕಿದ್ದಲ್ಲ, ಮೋಗ್ಲಿಂಗ್ ಜೊತೆಗೇನೆ ಬಸವ ಪುರಾಣವನ್ನು, ಈಗ ಅವತ್ತು ಬೆಳಿಗ್ಗೆ ಮಾತಾಡುವಾಗ ನನ್ನ ಜೊತೆಗೆ ಅರ್ತಿಕಜಿಯವರು ಹೇಳಿದರು, ನಾನು ಸುಮಾರು 5,000 ಗಾದೆಗಳನ್ನು ಪತ್ರಿಕೆಯಲ್ಲಿ ಬರೆದಿದ್ದೇನೆ ಅಂತ. ಅವತ್ತಿನ ಕಾಲಕ್ಕೆ 1843 ಆ ಕಾಲಕ್ಕೆ ಮೋಗ್ಲಿಂಗ್ ಇಡೀ ನಮ್ಮ ಪರಿಸರದಲ್ಲಿ ಸುತ್ತಾಡಿ 2,000 ಗಾದೆಗಳನ್ನು ಒಟ್ಟಾಕಿ ಅವರು ಸಂಗ್ರಹ ಮಾಡಿ ಪ್ರಕಟಿಸ್ತಾರೆ. ಬಸವ ಪುರಾಣ ಜೊತೆಗೆ ನಾವು ಇವತ್ತು ಕೀರ್ತನೆಗಳಂತ ಏನು ಹೇಳ್ತೇವೆ, ಅದು ಭರತನಾಟ್ಯವು, ಸಂಗೀತ ಸಂದರ್ಭದಲ್ಲಿ ದಾಸರ ಪದಗಳಂತ ಏನು ಹೇಳ್ತೇವೆ, ಅವೆಲ್ಲವನ್ನು ಸಂಗ್ರಹಿಸಿ ಆ ಕಾಲಕ್ಕೆ ಮುದ್ರಿಸಿ ಕೊಟ್ಟವರು ಮೋಗ್ಲಿಂಗ್ ಅವರು. ಹಾಗಾಗಿ ಕೇವಲ ಪತ್ರಿಕೆ ಮಾತ್ರ ಅಲ್ಲ ಮೋಗ್ಲಿಂಗ್ ಮಾಡಿದ್ದು, ಭಾರಿ ದೊಡ್ಡ ಕೊಡುಗೆಯನ್ನು ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಕೊಟ್ಟವರು. ಅವತ್ತಿನ ಕಾಲಕ್ಕೆ ಬಂದಂತಹ ಮಿಷನರಿಗಳು ಮೋಗ್ಲಿಂಗ್ ಪತ್ರಿಕೆಯನ್ನು ಹುಟ್ಟುಹಾಕ್ತಾರೆ. ಕಿಟ್ಟೇಲ್ ಕನ್ನಡದ ಮೊದಲ ಶಬ್ದಕೋಶವನ್ನು ಕಟ್ಟಿಕೊಡುತ್ತಾರೆ. ಮೆನ್ನರ್ ತುಳುವಿನ ಮೊದಲ ವ್ಯಾಕರಣ ಪುಸ್ತಕವನ್ನು ಮಾಡಿಕೊಡ್ತಾರೆ. ಗುಂಡರ್ಟ್ ಮಲಯಾಳಂನ ಮೊದಲ ಡಿಕ್ಷನರಿಯನ್ನು ಕಟ್ಟಿಕೊಡ್ತಾರೆ. ಇವೆಲ್ಲವೂ ಆ ಬಲ್ಮಠದ ಆ ಮಂಗಳೂರಿನ ಪರಿಸರದಲ್ಲಿ ಸೃಷ್ಟಿಯಾಯಿತು. ಅವರು ಬಂದ ಉದ್ದೇಶ ಅವತ್ತಿನ ಕಾಲಕ್ಕೆ ಧರ್ಮ ಪ್ರಚಾರಕ್ಕೆ. ಬಟ್ ಈ ಬಂದ ಇಷ್ಟೂ ನಾನು ಹೇಳಿದಲ್ಲ ಮಿಷನರಿಗಳಿಗೆ, ಅವರೆಲ್ಲರಿಗೂ ಅವತ್ತಿನ ಕಾಲಕ್ಕೆ ಅವರನ್ನು ಕಳುಹಿಸಿದವರು ಶೋಕಾಸ್ ನೋಟಿಸ್ ಕಳಿಸಿಕೊಟ್ಟಿರ್ತಾರೆ. ನಿಮ್ಮನ್ನು ಕಳಿಸಿದ್ದು ಕೆಲಸ ಅದನ್ನು ನೀವು ಮಾಡಲಿಲ್ಲ, ನೀವು ಬೇರೇನೋ ಕೆಲಸ ಮಾಡಿದ್ದೀರಿ, ನೀವೆಲ್ಲ ವಾಪಸ್ ಬನ್ನಿ ಅಂತ. ಅಂದರೆ ಅವರಿಗಿದ್ದ ಅಭಿರುಚಿ ಮತ್ತು ಈ ಪ್ರಾಂತ್ಯದಲ್ಲಿ ಸುತ್ತಾಡಿದಾಗ ಇಲ್ಲಿಯ ಭಾಷಾ ವೈವಿಧ್ಯತೆ ಮತ್ತು ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಆಚಾರ ವಿಚಾರ ನಂಬಿಕೆಗಳನ್ನು ನೋಡುವಾಗ ಅವರೆಲ್ಲ ಬೆರಗಾಗಿ ಬಿಟ್ಟರು. ಇದನ್ನು ದಾಖಲೀಕರಣ ಮಾಡಬೇಕು ಅಂತ ಆಶಯಕ್ಕಾಗಿ ಅವರು ಕಟಿಬದ್ಧರಾಗಿ, ನಿಮಗೆ ಗೊತ್ತು ಕಿಟೇಲ್ 20 ವರ್ಷ ಸುತ್ತಾಡ್ತಾರೆ ಕನ್ನಡ ಒಂದು ಶಬ್ದಕೋಶವನ್ನು ತಯಾರು ಮಾಡಬೇಕಿದ್ದರೆ. ಮೋಗ್ಲಿಂಗ್ ಅಥವಾ ಗುಂಡರ್ಟ್ ಇವರೆಲ್ಲರೂ ಸುಮಾರು 20-30 ವರ್ಷ ಕೆಲಸ ಮಾಡಿ ಅವತ್ತಿನ ಕಾಲಕ್ಕೆ ಅದನ್ನು ಕಟ್ಟಿಕೊಡ್ತಾರೆ. ಅದೇ ಇವತ್ತಿಗೆ ನಮಗೆ ಕೂಡ ಒಂದು ಬೇಸ್ ಆಗಿದೆ. ನಾವು ಇವತ್ತು ತುಳುವಿನ ಗ್ರಾಮರ್ ಬಗ್ಗೆ, ತುಳುವಿನ ಪದಕೋಶದ ಬಗ್ಗೆ, ಕನ್ನಡದ ಪದಕೋಶದ ಬಗ್ಗೆ ಮಾತಾಡೋದಿದ್ದರೆ ಅದು ಆವತ್ತಿನ ಕಾಲದಲ್ಲಿ ಅವರು ಕಟ್ಟಿಕೊಟ್ಟಂಥ ಏನು ಕೃತಿಗಳಿಂದ ಅಥವಾ ಅವರು ಸಂಪಾದಿಸಿಕೊಟ್ಟಂಥ ಆ ಒಂದು ಕೃತಿಗಳಿಂದ. 843 ಜುಲೈ 1ರಂದು ಮೊದಲ ಕನ್ನಡ ಪತ್ರಿಕೆ ಜನ್ಮ ತಾಳುವಂಥದ್ದು. ಅದರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರ ಜುಲೈ 1 ಅಂದರೆ ಆ ಪತ್ರಿಕೆಯ ಮೊದಲ ಇಶ್ಯೂ ಬಂದ ದಿನವನ್ನು ಪತ್ರಿಕಾ ದಿನಾಚರಣೆ ಅಂತ ಆಚರಿಸಲಿಕ್ಕೆ ಕಳೆದ 25 ವರ್ಷಗಳಿಂದ ಆರಂಭಿಸಿಕೊಂಡು ಬಂದಿದೆ. ಅದು ಈಗ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಪತ್ರಿಕಾ ದಿನಾಚರಣೆಯಲ್ಲಿ ಸನ್ಮಾನ ಸ್ವೀಕರಿಸಿದ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಗೌರವ ಸಲಹೆಗಾರರಾದ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಪ್ರೊಫೆಸರ್ ವಿಬಿ ಅರ್ತಿಕಜೆ ಮಾತನಾಡಿ, ಇತಿಹಾಸ ಪ್ರಾಧ್ಯಾಪಕನಾಗಿರುವ ನಾನು ಪತ್ರಿಕೋದ್ಯಮದಲ್ಲಿ ಕಳೆದ 40 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪತ್ರಕರ್ತನಾಗಿ ವೃತ್ತಿಯಿಂದ ರಿಟೈರ್ಡ್ ಆದರೂ ಕೂಡ
ಪ್ರವೃತ್ತಿಯಿಂದ ರಿಟೈರ್ಡ್ ಆಗದೆ ಹಾಗೆ ಸೇವೆ ನೀಡುತ್ತಿದ್ದೇನೆ ಎಂದು ಹೇಳಿ ಸನ್ಮಾನಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ನಮ್ಮ ಪುತ್ತೂರು ಪತ್ರಕರ್ತರ ಸಂಘದ ಮೊದಲ ಗೌರವಕ್ಕೆ ಪಾತ್ರರಾದವರು UP ಶಿವಾನಂದ ಅವರು. ಮಾಂಬಾಡಿ ವೆಂಕಟರಮಠ ಅವರಿಗೆ ಇಲ್ಲ, ಆದರೆ ಅವರ ಹೆಸರನ್ನು ನಾನು ಖಂಡಿತ ಹೇಳಬೇಕು. ಕಾರಣ ಏನಂತ ಹೇಳಿದರೆ, ಜರ್ನಲಿಸಮ್ನ ಒಂದು ಫೀಲ್ಡಿನಲ್ಲಿ, ಆ ಕ್ಷೇತ್ರದಲ್ಲಿ ನನಗೆ ಮುಂದೆ ಹೋಗಲಿಕ್ಕೆ ಸ್ಥೈರ್ಯವನ್ನು ಕೊಟ್ಟವರು, ಮಾರ್ಗದರ್ಶನ ಮಾಡಿದವರು ಮಾಂಬಾಡಿ ವೆಂಕಟರಮಣ ಭಟ್. ನನ್ನ ಹೆಸರು ಕೂಡ ವೆಂಕಟರಮಣ, ಯಾರಿಗೆ ಸಹ ಗೊತ್ತಿಲ್ಲ. ಇಲ್ಲಿ ಅರ್ತಿಗಜೆ ಅಂತ ಹೇಳ್ತಾರೆ, ಆದರೆ ನನ್ನ ಹೆಸರು ವೆಂಕಟರಮಣ ಭಟ್ ಅಂತೇಳಿ. ಹಾಗೆ ಅವರದ್ದು ಸಹ ವೆಂಕಟರಮಣ ಭಟ್, ಏಕನಾಮ ಸದಾ ಪ್ರೇಮ. ಹಾಗಾಗಿ ನಾನು ಮುಂದಕ್ಕೆ ಹೋಗ್ತಾ ಹೋದೆ. ಆಮೇಲೆ ಅದರ ನಂತರ ನವಭಾರತದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಜಾವಾಣಿಗೆ, ಡೆಕ್ಕನ್ ಹೆರಾಲ್ಡ್ಗೆ, ಕೆನರಾ ಟೈಮ್ಸಿಗೆ, ಕನ್ನಡ ಜನ ಅಂತರಂಗಕ್ಕೆ, ಹೊಸ ದಿಗಂತಕ್ಕೆ, ಹೀಗೆ ಇಷ್ಟು ಪತ್ರಿಕೆಗಳಿಗೆಲ್ಲ ನಾನು ವಾರ್ತೆಗಳನ್ನು ಕಳಿಸಿದ್ದೇನೆ. ನನ್ನ ವಾರ್ತೆಗಳು ಅದರಲ್ಲಿ ಪ್ರಕಟವಾಗಿ, ವಾರ್ತೆಗಳು ಮಾತ್ರ ಅಲ್ಲ, ಲೇಖನಗಳನ್ನು ಬರೆದಿದೆ. ಪುಂಖಾನುಪುಂಖವಾಗಿ ವರ್ಷಗಟ್ಟಲೆ ಬರೆದಿದ್ದೇನೆ. ಅಂಥದ್ದಕ್ಕೆ ಒಂದು ದಾಖಲೆ ಈಗ ನಮ್ಮ UP ಶಿವಾನಂದರು ನಡೆಸಿದಿರುವಂತಹ ಸುದ್ದಿ ಪತ್ರಿಕೆ. ಆ ಸುದ್ದಿ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು, 1ನೇ ಪುಟ ಬಿಡಿ 2ನೇ ಪುಟಕ್ಕೆ ಹೋದರೆ ಅಲ್ಲಿ 3 ಅಂಕಣಗಳು ಇದೆ. ಮೊದಲನೇದು ಒಂದು ಹಾಸ್ಯದ ಅಂಕಣ, 2ನೇದು ಒಂದು ಗಾದೆ ಅಂಕಣ, 3ನೇದು ಒಂದು ಕಥೆಯ ಅಂಕಣ. ಈ 3 ಅಪರಾಧಗಳನ್ನು ಮಾಡಿದವನು ಯಾರು ಅಂತ ಹೇಳಿದರೆ, ನಿಮ್ಮ ಮುಂದೆ ಈ ಧ್ವನಿವರ್ಧಕದ ಎದುರು ನಿಂತಹ ಒಬ್ಬ ವ್ಯಕ್ತಿ. ಅವನು ಎಷ್ಟೋ ವರ್ಷದಿಂದ ಬರೀತಿದ್ದಾನೆ. ಇವತ್ತು ನೀವು ನೋಡಿದರೆ, ಇವತ್ತು 5550 ಎಷ್ಟೋ ಲೇಖನಗಳಾಯಿತು. 5550 ಲೇಖನ ಆಗಬೇಕಾದ್ರೆ ನೀವು ಎಷ್ಟು ವರ್ಷ ನೀವು ದುಡಿಬೇಕು, ಎಷ್ಟು ವರ್ಷ ಬರಿಬೇಕು ಅಂತ ಹೇಳುವುದನ್ನು ನೀವೇ ಆಲೋಚನೆ ಮಾಡಿ. ಆದ್ದರಿಂದ ನಾನು ನನ್ನ ಹೆಗ್ಗಳಿಕೆಗೆ ಹೇಳುವುದಲ್ಲ, ಆದರೆ ಏನಾಗ್ತದೆ ಅಂತ ಹೇಳಿದರೆ, ನೀವು ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ಸಿಕ್ಕಿದರೆ, ಅದಕ್ಕೆ ಉತ್ತೇಜನ ಸಿಕ್ಕಿದರೆ, ಮತ್ತು ಅದಕ್ಕೆ ಬೆಂಬಲವಾಗಿ ನಿಲ್ಲುವಂತಹ UP ಶಿವಾನಂದರಂತಹ ವ್ಯಕ್ತಿಗಳು ಇದ್ದರೆ, ಹಾಗೆ ಆ ವ್ಯಕ್ತಿ ನನಗೊಂದು ಶಕ್ತಿ ಆಗ್ತದೆ. ಮತ್ತು ಯುಕ್ತಿ ಹೇಗೂ ಬೇಕಾಗ್ತದೆ. ಕಾರಣ ಏನಂತ ಹೇಳಿದ್ರೆ, ನೀವು ಬರೆಯುವಂಥ ಲೇಖನ ಉಂಟಲ್ಲ, ಇದು ಈ ಓದುಗರಿಗೆ ಮುಟ್ಟಬೇಕು, ಅವರ ಹೃದಯವನ್ನು ತಟ್ಟಬೇಕು, ಮತ್ತು ಇದಕ್ಕೆ ಯಾರೆಲ್ಲ ವಿರೋಧವನ್ನು ಮಾಡ್ತಾರೋ ಅವರನ್ನು ಮೆಟ್ಟಬೇಕು. ಸುರತ್ಕಲ್ ಗೋವಿಂದದಾಸ್ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಆಶಲತಾ P ಇವರು ವಿಶೇಷ ಉಪನ್ಯಾಸವನ್ನ ನೀಡಿದರು. ಮಾನವ ಹಕ್ಕುಗಳ ರಕ್ಷಣೆ ಇರ್ಬೋದು, ಪರಿಸರ ರಕ್ಷಣೆ ಇರ್ಬೋದು, ಅಥವಾ ಒಂದು ಉತ್ತಮ ಆಡಳಿತ ಅಥವಾ ಒಂದು ಪಾರದರ್ಶಕವಾದ ಆಡಳಿತವನ್ನ, ಉತ್ತರದಾಯಿತ್ವದ ಭ್ರಷ್ಟಾಚಾರ ರಹಿತ ಆಡಳಿತ ವ್ಯವಸ್ಥೆಯನ್ನ ಖಾತರಿ ಮಾಡುವ ನೆಲೆಯಲ್ಲಿ ಯುವ ಸಮುದಾಯ ಇವತ್ತು ಜನಧ್ವನಿಯ ಸಂಕೇತವಾಗಿ ನಿಲ್ಲಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ಒಂದು ಮನವಿ. ಆದರೆ ವಿಶೇಷವಾಗಿ ನಮ್ಮ ಮಂಗಳೂರಿನ ಅಥವಾ ಈ ಕರಾವಳಿಯ ಒಂದು ಪತ್ರಿಕಾ ಮಾಧ್ಯಮದ ಬಗ್ಗೆ ಒಂದು ಪ್ರಶಂಸೆಯ ಮಾತುಗಳನ್ನು ನಾನು ಹೇಳಲೇಬೇಕು. ಎಲ್ಲ ಪತ್ರಕರ್ತರು ಈಗಾಗಲೇ ನಾನು ಆ ವಿಚಾರಗಳನ್ನು ಇವತ್ತು ಎತ್ತಲಿಲ್ಲ, ಯಾಕೆಂದರೆ ಇಲ್ಲಿ ಅದರ ಬಗ್ಗೆ ಮಾತಾಡಿದ್ದಾರೆ. ಪತ್ರಿಕೋದ್ಯಮ ಹೇಗಿರಬೇಕು ಹೇಳಿದರೆ, ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದರು. ವಸ್ತುನಿಷ್ಠವಾದ ವಿಚಾರಗಳು, ನಿಖರವಾದ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಜನರಿಗೆ ತಲುಪಿಸುವಂಥ ಕಾರ್ಯಗಳು ಆಗಬೇಕು. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಕರಾವಳಿಯಲ್ಲಿ ಪತ್ರಿಕೋದ್ಯಮ ಬಹಳ ವಿಶೇಷವಾಗಿ ಈ ನೆಲೆಯಲ್ಲಿ ಕೆಲಸ ಮಾಡುವಂಥದ್ದು, ಮತ್ತು ನಾವು ರಾತ್ರಿ ನಿದ್ದೆ ಮಾಡ್ತಾ ಇದ್ರೂ ಕೂಡ ಇವರು 24 ಗಂಟೆ ನಿರಂತರವಾಗಿ ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು, ನಾವು ಬೆಳಿಗ್ಗೆ ಎದ್ದು ಆರಾಮ್ಸೆ ನಿದ್ದೆ ಮಾಡಿ ಏಳುವಾಗ ಈ ಒಂದು ಪತ್ರಿಕೆಗಳ ಮೂಲಕ ನಮ್ಮ ಸುತ್ತಮುತ್ತವೇ ಏನಾಗಿದೆ ಅನ್ನೋ ವಿಚಾರಗಳನ್ನು ಇಡುವಂಥದ್ದು ಇದೆಯಲ್ಲ, ಆ ವೈಖರಿಯ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡ್ತಾ ಈ ಒಂದು ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಅಥವಾ ಕರಾವಳಿಯ ಎಲ್ಲ ಮಾಧ್ಯಮದವರನ್ನು, ಸಮೂಹ ಮಾಧ್ಯಮದ ಹಿರಿಯರನ್ನು ಕಿರಿಯರನ್ನು ಎಲ್ಲರನ್ನ ಕೂಡ ನಾನು ಶ್ಲಾಘನೆ ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ, ಮತ್ತು ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ಪುತ್ತೂರು ಕಹಳೆ ನ್ಯೂಸ್ ಚಾನೆಲ್ನ ಮುಖ್ಯಸ್ಥ ಶ್ಯಾಮ್ ಸುದರ್ಶನ್ ಭಟ್ ಹೊಸಮೂಲೆ ಮಾತನಾಡಿ, ಉದಯೋನ್ಮುಖ ಪತ್ರಕರ್ತರು ವರದಿಗೆ ತೆರಳುವಾಗ ಅಲ್ಲಿನ ಪ್ರತಿಯೊಬ್ಬರ ಭಾಷಣಗಳನ್ನು ಇಷ್ಟಪಟ್ಟು ಕೇಳುವಂತವರಾಗಬೇಕು. ಪುತ್ತೂರಿನಲ್ಲಿ ಪತ್ರಕರ್ತರ ನಡುವೆ ಭಿನ್ನಾಭಿಪ್ರಾಯಗಳಿದ್ದು ಇದನ್ನ ದೂರ ಮಾಡಲು ಈ ಯೂನಿಯನ್ ಪ್ರಯತ್ನಿಸಬೇಕು ಎಂದರು. ಪ್ರಾಯಶಃ ಪುತ್ತೂರಿನ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ, ಅದು ಮಾತನಾಡದಿದ್ದರೆ ಒಳ್ಳೆಯದು ಅಂತ, ಮೇಲೆ ನೋಡಿ ಉಗಿದ್ರೆ ಎಲ್ಲಿಗೆ ಬೀಳ್ತದೆ ಅಂದರೆ ಮುಖಕ್ಕೆ ಬೀಳ್ತದೆ ಅಂತ. ಸೊ ಈಗ ಕಾಲಘಟ್ಟದಲ್ಲಿ ನಮ್ಮ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರ ಪರಿಸ್ಥಿತಿ ಇದೆ.
ಇವತ್ತಿನ ಕಾಲಘಟ್ಟದ ಪತ್ರಿಕೋದ್ಯಮ ಹೇಗೆ ಅಂತ ಕೇಳಿದರೆ, ಅರ್ತಿಕಜಿಯವರು ಮಾತನಾಡುವಾಗ ಆಗ ಹೇಳಿದರು, ಪುತ್ತೂರಿನಲ್ಲಿ ವೆಂಕಟರಮಣ ಭಟ್ರು ಪತ್ರಿಕೆ ಮಾಡ್ತಾ ಇದ್ದಂಥ ಕಾಲ ಹೇಗಿತ್ತು ಅಂತ. ಅದಾದ ನಂತರ UP ಶಿವಾನಂದರು 40 ವರ್ಷಗಳ ಹಿಂದೆ 1 ಪುಟದ ಪತ್ರಿಕೆಯಿಂದ ಆರಂಭಿಸಿ ಇವತ್ತು 8-10 ಪುಟಗಳು, ಜಾಹೀರಾತು ಜಾಸ್ತಿ ಇದ್ದರೆ 20 ಪುಟವು ಮಾಡ್ತಾರೆ ಅವರು. ಸೊ ಆ ಕಾಲಘಟ್ಟಕ್ಕೆ ಇವತ್ತು ಬಂದಿದೆ. ಇದು ಪತ್ರಿಕೆಗಳ ಪರಿಸ್ಥಿತಿ. ಆದರೆ ನಾನು UP ಶಿವಾನಂದರಿಗೆ ಇರಬೇಕಿತ್ತು, ನಾನು ಅವರು ಇಲ್ಲ, ನಾನು ಅವರು ಇರುವಾಗಲೇ ಒಂದು ಹೇಳಬೇಕು ಅಂದ್ಕೊಂಡೆ. ಆದರೆ ಪುತ್ತೂರಿನಲ್ಲೂ ಒಂದು ಡಿಜಿಟಲ್ ಮಾಧ್ಯಮಕ್ಕೂ ಒಂದು ಕ್ರಾಂತಿಯನ್ನು ಮಾಡಿದ್ದು UP ಶಿವಾನಂದರೇ ಅಂತ. ಯಾಕೆ ಅಂತ ಕೇಳಿದರೆ, ಒಂದು ಕಾಲದಲ್ಲಿ ಸೋಷಲ್ ಮೀಡಿಯಾಗಳ ಪ್ರಭಾವ ಹೇಗಿತ್ತು ಪುತ್ತೂರಿನಲ್ಲಿ ಅಂತ ಕೇಳಿದರೆ, UP ಶಿವಾನಂದರ ಸಂಪಾದಕತ್ವ ಮತ್ತು ಒಂದಷ್ಟು ಸೋಷಲ್ ಮೀಡಿಯಾದಲ್ಲಿ ಒಂದಷ್ಟು ವ್ಯಕ್ತಿಗಳು ಬರೀತಾ ಇರುವಂಥದ್ದು ಮತ್ತು ಅದರ ನಡುವೆ ಒಂದು ವಾರ್ ನಡೀತಾ ಇತ್ತು. ಸೊ ಈ ವಾರ್ನ ಮೊತ್ತ ಏನು ಅಂತ ಕೇಳಿದರೆ, ಪುತ್ತೂರಿನಲ್ಲಿ ನಿಖರ ಇರ್ಬೋದು, ಇವತ್ತು ಬೇರೆ ಬೇರೆ ಪತ್ರಿಕೆಗಳು ಇವತ್ತು ಡಿಜಿಟಲ್ ಮಾಧ್ಯಮಗಳು ಬರುವಲ್ಲಿವರೆಗೆ ತಲುಪಿತು. ಅಂದರೆ ಇಂಡೈರೆಕ್ಟ್ಲಿ ಒಂದು ಕ್ರೆಡಿಟ್ UP ಶಿವಾನಂದರಿಗೂ ಇದೆ ಅದರಲ್ಲಿ ಅಂತ. ನೆಹರು ನಗರ ವಿವೇಕಾನಂದ ಕಾಲೇಜಿನ ಸಂಚಾಲಕರಾದ ನ್ಯಾಯವಾದಿ ಮುರಳೀಕೃಷ್ಣ KN ಮಾತನಾಡಿ, ಪತ್ರಿಕಾ ದಿನಾಚರಣೆ ಸಂದರ್ಭ ಆದರ್ಶ ವ್ಯಕ್ತಿಗೆ ಸನ್ಮಾನ ಮಾಡಿರುವುದು ಶ್ಲಾಘನೀಯ. ಯಾವುದೇ ವರದಿಯನ್ನ ಮಾಡುವಾಗ ಅದು ನಿಖರವಾಗಿರಬೇಕು, ಸತ್ಯವಾಗಿರಬೇಕು, ಪರಾಮರ್ಶೆ ಮಾಡುವಂತಾಗಿರಬೇಕು ಅಂತ ಹೇಳಿದರು. ಬಹಳ ಒಂದು ಆಸಕ್ತಿಯ ಕ್ಷೇತ್ರ ಈ ಜರ್ನಲಿಸಮ್ ಅಂದರೆ. ಸುದೈವವೋ ದುರ್ದೈವವೋ ಗೊತ್ತಿಲ್ಲ, ಈ ಜರ್ನಲಿಸಮಿನ ಮೂಲ ಆಶಯ ನಮಗೆ ಗೊತ್ತಾಗದೆ ವರದಿಯನ್ನು ನೀಡುವುದೇ ಒಂದು ಪತ್ರಿಕೆಯ ಅದು ಸರಿಯಾದ ವರದಿಯ, ನಿಜವಾದ ಸುಳ್ಳು ವರದಿಯ ಗೊತ್ತಿಲ್ಲ. ಒಟ್ಟು ವರದಿ ನೀಡುವುದೇ ಪತ್ರಿಕೆಯ ಒಂದು ಆಶಯ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಹಾಗಲ್ಲ ಮಕ್ಕಳೇ. ಪತ್ರಿಕೋದ್ಯಮದ ಒಳಗಡೆ ಅನೇಕ ವಿಷಯಗಳಿದೆ. ವರದಿ ಒಂದು ಭಾಗ ಸರ್, ಹೌದಲ್ಲ ಸರ್? ವರದಿ ಒಂದು ಭಾಗ, ಅದು ನಿಖರವಾದ ವರದಿ, ಸತ್ಯವಾದ ವರದಿ. ಅದನ್ನು ನೋಡಿ ಪರಾಂಬರಿಸಿ ನಾನು ಆ ವರದಿಯನ್ನು ನೋಡಬೇಕು. ಹಾಗಾಗಿ ಪತ್ರಿಕೆಯ ವರದಿಗಾರನಿಗೆ ಸಂಪಾದಕನಿಗಿಂತ ಜಾಸ್ತಿ ಜವಾಬ್ದಾರಿ ಇದೆ. ಮುಂದೆ ನೀವೆಲ್ಲ ವರದಿಗಾರರಾಗಿ, ಸಂಪಾದಕರಾಗಿ ಒಂದು ಸಂಸ್ಥೆಯನ್ನು ನಡೆಸುವಂತಹ ಭವಿಷ್ಯದ ಜರ್ನಲಿಸ್ಟ್ಗಳು ನೀವು ಇದನ್ನು ಯೋಚನೆ ಮಾಡಬೇಕು. ಸತ್ಯಶೋಧಕರಾಗಿ ನಾವು ಕೆಲಸ ಮಾಡಬೇಕು. ಹಾಗಾಗಿ ಒಮ್ಮೆ ಆತ್ಮಾವಲೋಕನ ಮಾಡಬೇಕು. ನಮ್ಮ ಈ ಪತ್ರಿಕಾ ದಿನಾಚರಣೆ ದಿವಸ ನಾವು ಆತ್ಮಾವಲೋಕನ ಮಾಡಬೇಕು. ನಾವು ಓದುಗರು ಕೂಡ ಜರ್ನಲಿಸಮಿನ ಒಂದು ಭಾಗವೇ ಅಲ್ವಾ? ನಾವು ಓದುಗರಿದ್ದರೆ ಮಾತ್ರ ಒಂದು ಪತ್ರಿಕೆ ಓದಲಿಕ್ಕೆ ಸಾಧ್ಯ ಇದೆ, ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸತ್ಯ ಪರಿಶೋಧಕರಾಗಿ ಸತ್ಯವನ್ನು ಜನಗಳಿಗೆ ಪಾಸ್ ಮಾಡುವಂತಹ ಒಂದು ಅತ್ಯಂತ ಜವಾಬ್ದಾರಿಯುತವಾದಂತಹ ಒಂದು ಮಾಧ್ಯಮ ಅದು ಪತ್ರಿಕಾ ಮಾಧ್ಯಮ ಮತ್ತು ಏನು ದೃಶ್ಯ ಮಾಧ್ಯಮ. ನನಗನ್ನಿಸ್ತದೆ ಇತ್ತೀಚಿನ ಒಂದು 10 ವರ್ಷಗಳಲ್ಲಿ ಅಥವಾ ಒಂದು 10-15 ವರ್ಷಗಳಲ್ಲಿ ಪತ್ರಿಕೆಯ ವರದಿಗಾರರು, ದಯಮಾಡಿ ಯಾರು ತಪ್ಪು ತಿಳಿಬಾರದು, ನಮ್ಮ ಅಧ್ಯಕ್ಷರು ಸುದರ್ಶನ್ರೆಲ್ಲ ಇದ್ದಾರೆ, ನಿಖರದವರು ಇದ್ದಾರೆ, ಯುವ ಪತ್ರಿಕಾ ವರದಿಗಾರರು ಸಾಹಿತ್ಯವನ್ನು ಓದುವಂತಹ ಒಂದು ಪರಿಪಾಠವನ್ನು ಕಡಿಮೆ ಆಗ್ತಾ ಇದೆ ಅಂತ ನನಗೆ ಅನಿಸ್ತದೆ. ಹಿಂದೆ ನಾನು ಕೂಡ ಆರ್ತಿಕಜಿಯವರ ಪತ್ರಿಕೋದ್ಯಮದ ತರಗತಿಗೆ ನಾನು ಇಷ್ಟ ಇಲ್ಲದಿದ್ದರೂ ಹೋಗಿ ಕೂತು ಕೇಳ್ತಾ ಇದ್ದೆ. ನನಗಿವತ್ತು ಏನಾದರೂ ಇವತ್ತಿಲ್ಲಿ ಮಾತುಗಾರಿಕೆ ಮಾತಾಡಬೇಕು ಅಂತಿದ್ದರೆ ನನಗೆ, ಅಥವಾ ನನ್ನ ವೃತ್ತಿಯಲ್ಲಿ ನಾನೇನಾದರೂ ಯಶಸ್ವಿಯಾಗಿದ್ದರೆ ಅದಕ್ಕೆ ಮೂಲ ಪ್ರೇರಣೆ ಆರ್ತಿಕಜಿಯವರ ಆ ಜರ್ನಲಿಸಮ್ ಪಾಠಗಳು. ಮುಕ್ತವಾಗಿ ಚರ್ಚೆಗಳು ಮಾಡ್ತಾಯಿದ್ವಿ, ಸಾಹಿತ್ಯದ ಚರ್ಚೆಗಳಾಗ್ತಾಯಿತ್ತು. ಒಂದು ಬರಹ, ಒಂದು ಲೇಖನ ಇರಬಹುದು, ಅದು ಓದುಗನಿಗೆ ತಲುಪಲಿಕ್ಕೆ ಒಳ್ಳೆಯ ಸಾಹಿತ್ಯ ಬೇಕು. ಇನ್ನೂ ಓದುವ ಅಂತ ನಮಗೆ ಅನಿಸಬೇಕು. ಹಾಗಿದ್ದರೆ ಮಾತ್ರ ಆ ಪತ್ರಿಕೆಗೆ ಒಂದು ಒಳ್ಳೆಯ ಒಂದು ಮೌಲ್ಯ ಬರ್ತದೆ. ಸಂಪಾದಕೀಯವನ್ನು ನಾವೆಲ್ಲ ನೋಡಿದ್ದೇವೆ, ಭಾರಿ ಸಂಪಾದಕೀಯವನ್ನು ನಾವು ನೋಡಿದ್ದೇವೆ. ಅದು ಇಂಗ್ಲೀಷ್ ಪತ್ರಿಕೆ ಇರ್ಬೋದು, ಕನ್ನಡ ಪತ್ರಿಕೆ ಇರ್ಬೋದು, ಬೇರೆ ಬೇರೆ ರೀತಿಯ ಸಂಪಾದಕವನ್ನು ನಾವು ನೋಡ್ತೇವೆ. ಕೆಲವೊಮ್ಮೆ ಆ ಪತ್ರಿಕೆಯ ಸಂಪಾದಕೀಯವನ್ನು ಓದಲಿಕ್ಕೋಸ್ಕರನೇ ಪತ್ರಿಕೆಯನ್ನು ಪರ್ಚೇಸ್ ಮಾಡಿದ್ದವು ನಾವು ನೋಡಿದ್ದೇವೆ. ಅಥವಾ ಅಂಕಣಗಳನ್ನು ನಾವು ನೋಡ್ತೇವೆ, ಆ ಅಂಕಣಗೋಸ್ಕರನೇ ಒಂದು ಪತ್ರಿಕೆಯನ್ನು ನಾವು ಪರ್ಚೇಸ್ ಮಾಡ್ತೇವೆ, ಓದ್ತೇವೆ ಅದನ್ನು ತಗೊಂಡು. ಹೀಗೆ ಆ ಒಂದು ಪತ್ರಿಕೆಯ ಒಟ್ಟು ಮೌಲ್ಯವಿರುವಂಥದ್ದು ಅದರ ಒಳಗಿರುವ ಹೂರಣ ಹೇಗಿದೆ.
ಎಷ್ಟು ಸುದ್ದಿ ಇದೆ ಅಂತಲ್ಲ, ಎಷ್ಟು ವಿಚಾರಗಳಿದೆ ಅಂತಲ್ಲ, ಈ ರೀತಿಯ ಒಳ್ಳೆಯ ಸಂಗತಿಗಳು, ಸಕಾರಾತ್ಮಕವಾದ ಸಂಗತಿಗಳು, ಸಮಾಜಕ್ಕೆ ದೃಷ್ಟಿ ಕೊಡುವಂತಹ ವಿಷಯಗಳಿದ್ದರೆ ಆ ಪತ್ರಿಕೆಗೆ, ಆ ದೃಶ್ಯ ಮಾಧ್ಯಮಕ್ಕೆ, ವೆಬ್ ನ್ಯೂಸ್ಗಳಿಗೆ ಅಥವಾ ಇನ್ನೇನೋ ಹೊಸ ಟೆಕ್ನಾಲಜಿಗಳಿಗೆ ಒಂದು ದೊಡ್ಡ ಅರ್ಥ ಬರ್ತದೆ. ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ವೇದವ್ಯಾಸ ರಾಮಕುಂಜ ಹಾಗೂ ಕಾರ್ಯಾಗಾರಕ್ಕೆ ಸಹಕಾರವನ್ನ ನೀಡಿದ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಭವ್ಯ ನೆಡ್ಪಳ್ಳಿಯವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಸ್ಥಾಪಕ ಅಧ್ಯಕ್ಷ ಸಂತೋಷ್ ಕುಮಾರ್ ಶಾಂತಿನಗರ, ಯೂನಿಯನ್ನ ಜೊತೆ ಕಾರ್ಯದರ್ಶಿ ಚಿನ್ಮಯ ಕೃಷ್ಣ, ಕೋಶಾಧಿಕಾರಿ ಪ್ರಜ್ವಲ್ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಮೊಟ್ಟೆತಡ್ಕ, ಉಪಾಧ್ಯಕ್ಷೆ ಹೇಮಾ ಜಯರಾಮ್, ಚೈತ್ರಾ ಭೂಷಣ್, ಕಾರ್ಯದರ್ಶಿ ಕವಿತಾ ಮಾಣಿ, ಕಾರ್ಯಕಾರಿಣಿ ಸದಸ್ಯರಾದ ಜ್ಯೋತಿ ಪ್ರಕಾಶ್ ಪುಣಚ, ಆದಿತ್ಯ ಈಶ್ವರ ಮಂಗಲ, ಚಂದ್ರಕಾಂತ್ ಉರ್ಲಾಂಡೆ, ದೀಪಕ್ ಹೊಸ್ಮಠ, ಪ್ರಶಾಂತ್ ಸಿಎಚ್, ಜಯಪ್ರಕಾಶ್ ಬದಿನಾರು, ಜಗದೀಶ್ ಕಜೆ, ಶಶಿಧರ್ ನೆಕ್ಕಿಲಾಡಿ, ಸುಭಾಷ್ ಚಂದ್ರ ಕೆ, ಗುಣಾಕರ್ ಏಕ, ಮನ್ಮಥ್ ಶೆಟ್ಟಿ, ಪ್ರಭಾಕರ್ ವಿಟ್ಲ, ರಾಜೇಶ್ ವಿಟ್ಲ, ರಕ್ಷಿತಾ, ಕಾರ್ಯಕಾರಿಣಿ ಸಮಿತಿಯ ಸದಸ್ಯೆ ಅಶ್ವಿನಿ ಎಂ ಪೆರುವಾಯಿ ಉಪಸ್ಥಿತರಿದ್ದರು. ಉದ್ಯಮಿ ಪುರುಷೋತ್ತಮ ಶೆಟ್ಟಿ ನುಳಿಯಾಲು ಮಾಲಕತ್ವದ ಯಮುನಾ ಹೋಮ್ಸ್ ಅಂಡ್ ಡಿಸೈನ್ಸ್, ಯಮುನಾ ಬೋರ್ವೆಲ್ಸ್ ಅವರಿಂದ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ತಾಲೂಕು ಜರ್ನಲಿಸ್ಟ್ ಯೂನಿಯನ್ನ ಸದಸ್ಯರಿಗೆ ಉತ್ತಮ ಗುಣಮಟ್ಟದ ಕೊಡೆಗಳನ್ನು ವಿತರಣೆ ಮಾಡಲಾಯಿತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.